ಯಾಕೆ? ದಿಸ್ ಈಸ್ ವೆರಿ ಸ್ಪೆಷಲ್. ಕ್ಕೂ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದ ಸ್ಕೂಲ್ ಇದು. ಡೋರಲ್ಲಿ ಅಮ್ಮ ಫಸ್ಟ್ ಡೇ ಬಿಡುವಾಗ ಇಷ್ಟು ಜೋರಾಗಿ ಕಿರಿಚಿ ಅತ್ತ ಮಗು ಇವತ್ತು ಅಮ್ಮಗೆ ಬಾಯ್ ಬಾಯ್ ಹೇಳ್ತಾರೆ. ಒಂದು ವೇಳೆ ಫೈರ್ ಆದ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಹೇಗೆ ಇವ್ಯಾಕ್ಯುವೇಟ್ ಮಾಡ್ಬೋದು ಅದರ ಬಗ್ಗೆ ಟ್ರೈನಿಂಗ್. ರೆಡಿನೆಸ್ ಕಿಟ್ ಅಂತ ಯೂರೋ ಕಿಡ್ಸ್ನವರೇ ಕಳಿಸ್ತಾರೆ. ಯೂನಿಫಾರ್ಮ್, ಬುಕ್ಸ್, ಥೀಮ್ ಕಿಟ್ ಹೀಗಿರುವುದೆಲ್ಲ ಎಲ್ಲವೂ ಜೊತೆಗೆ ಅವರು ಕಳಿಸ್ತಾರೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಡ್ಸ್ಗಳಿಗೆ ಗೇಮ್ ಇಸ್ ಫೇವ್ರೇಟ್, ಆದರೆ ಆಟದ ಜೊತೆಗೆ ಪಾಠನೂ ಇರಬೇಕು ಅನ್ನುವಂಥದ್ದು ಪೋಷಕರ ಆಶಯ. ಇಲ್ಲಿ ನಿಮಗೆ ಆಟದ ಮೋಜು ಇದೆ, ಇದರ ಜೊತೆಗೇನೆ ಪಾಠದ ಮೋಜು ಕೂಡ ಇದೆ. ಇಲ್ಲಿ ಥಿಂಕಿಂಗ್, ಎಕ್ಸ್ಪ್ಲೋರಿಂಗ್, ಎಕ್ಸ್ಪೀರಿಯನ್ಸಿಂಗ್ ಇದು ಇಲ್ಲಿನ ಎಜುಕೇಷನ್. ನಾವು ಮಾತಾಡ್ತಾ ಇರುವಂಥದ್ದು ಸುಮಾರು 25 ವರ್ಷಗಳ ಅನುಭವವನ್ನು ಹೊಂದಿರುವ, ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನು ಭದ್ರವಾಗಿಸಿರುವಂತಹ, ಅದರ ಜೊತೆಗೇನೆ ಪ್ರತಿಯೊಬ್ಬ ಮಗುವಿನ ಭವಿಷ್ಯಕ್ಕೆ ಉತ್ತಮವಾಗಿರುವಂತಹ ಭದ್ರ ಬುನಾದಿಯನ್ನು ಹಾಕಿರುವಂತಹ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಬಗ್ಗೆ 2 ವರ್ಷದಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲಿ ಉತ್ತಮವಾಗಿರುವಂಥ ಶಿಕ್ಷಣವನ್ನು ನೀಡಲಾಗ್ತಾ ಇರುವಂಥದ್ದು, ಸುರಕ್ಷತೆಯನ್ನು ವಹಿಸಿ ಶಿಕ್ಷಣವನ್ನು ನೀಡಲಾಗ್ತಾ ಇರುವಂಥದ್ದು. ಅದರ ಜೊತೆಗೇನೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ತನ್ನದೇ ಮಗು ಅನ್ನೋ ರೀತಿಯಾಗಿ ಇಲ್ಲಿನ ಶಿಕ್ಷಕರು ನಿಗಾ ವಹಿಸ್ತಾ ಇದ್ದಾರೆ, ಸುರಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಹಾಗೆಯೇ ಯೂರೋ ಕಿಡ್ಸ್ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಇಲ್ಲಿ ಯಾವ ರೀತಿಯ ಎಜುಕೇಷನನ್ನು ಕೊಡ್ತಾರೆ ಅನ್ನೋವಂಥದ್ದು. ನಿಮಗೆ ಗೊತ್ತಿರುವಂಥ ವಿಚಾರಕ್ಕಿಂತ ಹೆಚ್ಚಿನ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ. ನಮ್ಮ ಪುತ್ತೂರಿನ ದರ್ಬೆಯಲ್ಲಿರುವಂಥ ವಿಶಾಲ್ ಮಾರ್ಟ್ನ ಎದುರು ಭಾಗದಲ್ಲಿ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿರುವಂತಹ ಮಕ್ಕಳ ಮೋಜು ಮಸ್ತಿಯನ್ನು ನೋಡಬೇಕು, ಪಾಠದ ವಿಧಾನ ಹೇಗಿದೆ ಅನ್ನೋದನ್ನು ನೋಡಬೇಕು. ಅದರ ಜೊತೆಗೇನೆ ಇಲ್ಲಿರುವಂತಹ ಶಿಕ್ಷಕರು ಮಕ್ಕಳಿಗೆ ಯಾವ ವಿಧಾನದಲ್ಲಿ ಪಾಠವನ್ನ ಹೇಳಿಕೊಡ್ತಾ ಇದ್ದಾರೆ, ತರಗತಿ ಕೊಠಡಿಗಳು ಹೇಗಿದೆ, ಕಲರ್ಫುಲ್ ಆಗಿರುವಂತಹ ಆಟಿಕೆಗಳು ಹೇಗಿದೆ, ಇವೆಲ್ಲವನ್ನ ಕೂಡ ನೋಡೋಣ, ಮಕ್ಕಳ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋಣ. ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಪುತ್ತೂರು ಸೆಂಟರ್ನ ಹೆಡ್ ಆಗಿರುವಂತ ಲಕ್ಷ್ಮೀ ಭಟ್ ಮೇಡಮ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಆರಾಮ ಇದ್ದೀರಾ? ಮಕ್ಕಳು ಕೂಡ ನಿಮ್ಮೊಟ್ಟಿಗೆ ಇವಾಗ ಜಾಯಿನ್ ಆಗಿದ್ದಾರೆ, ಹಾಗಾಗಿ ನಿಮಗೆ ಇವಾಗ ತುಂಬಾನೇ ಎಕ್ಸೈಟೆಡ್ ಆಗಿರ್ಬೋದು ನೀವು ಮಕ್ಕಳೊಂದಿಗೆ ಟೈಮ್ ಕಳೆಯೋದಕ್ಕೆ. ಅದ್ರ ಜೊತೆಗೆ ನಾವು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ. ಯಾಕೆ ಅಂತ ಕೇಳಿದ್ರೆ ಯೂರೋ ಕಿಡ್ಸ್ ಬಗ್ಗೆ ನಾವು ಕೆಲವೊಂದಿಷ್ಟು ಕೇಳಿದ್ದೀವಿ, ಬಟ್ ಇವಾಗ ನಮಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಅನ್ನ ಕೊಡಬೇಕು ನೀವು. ಇದು ಹೆಂಗ್ ಕೆಲಸ ಮಾಡುತ್ತೆ, ಹೆಂಗ್ ಮಕ್ಕಳು ಇಲ್ಲಿ ಆಕ್ಟಿವ್ ಆಗಿರ್ತಾರೆ, ಅವರಿಗೆ ಯಾವ ರೀತಿಯ ತರಗತಿಗಳು ನಡೆಯುತ್ತೆ ಅನ್ನೋವಂಥದ್ದು. ಹಾಗಾಗಿ ಯೂರೋ ಕಿಡ್ಸ್ ಸ್ಪೆಷಾಲಿಟಿ ಬಗ್ಗೆ ಹೇಳಿ ಇವಾಗ ನಮಗೆ. ಯೂರೋ ಕಿಡ್ಸ್ ಇದು ಹೀರೋಯಿಕಾ ಕರಿಕ್ಯುಲಮ್. ಹೀರೋಯಿಕಾ ಕರಿಕ್ಯುಲಮ್ ಅಂದರೆ ಇದು ಹಾರ್ವರ್ಡ್ ಪ್ರಾಜೆಕ್ಟ್ 0 ಅಂದರೆ ಅವ್ರದ್ದು ವಿಸಿಬಲ್ ಥಿಂಕಿಂಗ್ ಹೇಳೋದು ಕರಿಕ್ಯುಲಮ್ ಇದು ಮೇನ್ಲಿ. ಓಕೆ, ಇದು ಮಕ್ಕಳು ಸ್ಟೆಪ್ ಬೈ ಸ್ಟೆಪ್ ಕಲಿತಾರೆ ಕ್ಲಾಸಲ್ಲಿ. ಸೀದಾ ಲೆಟರ್ ಎ ಲೆಟರ್ ಕಲಿಸ್ಬೇಕಿದ್ರೆ ಡೈರೆಕ್ಟ್ ಇದು ಎ ಅಂತ ಹೇಳೋದಿಲ್ಲ. ಓಕೆ, ಒಟ್ಟಿಗೆ ಅವರಿಗೆ ಪಿಕ್ಚರ್ ತೋರಿಸ್ತಾರೆ. ಎಷ್ಟು ಪಿಕ್ಚರ್? ನಮ್ಮ ಪ್ಲೇ ಗ್ರೂಪ್ ಕ್ಲಾಸ್ ಇದೆ, ತುಂಬಾ ಸಣ್ಣ ಕ್ಲಾಸ್ ಅದು. ಅವರಿಗೆ 3 ಪಿಕ್ಚರ್ ಒಟ್ಟಿಗೆ ತೋರಿಸ್ತೇವೆ. ಜಂಬಲ್ ಮಾಡಿ ತುಂಬಾ ಅವರಿಗೆ ಕನ್ಫ್ಯೂಷನ್ ಆಗುವಾಗೆ ಇರುವುದಿಲ್ಲ ಅದು. ಮತ್ತು ಲೆಟರ್ ಸೌಂಡ್ ಜೊತೆಗೆ ಕಲಿಸ್ತೇವೆ. ಮೇನ್ಲಿ ಈ ಯುರೇಕಾ ನಮ್ಮ ವಿಸಿಬಲ್ ಥಿಂಕಿಂಗ್ ಇದು 5 ಪಿಲ್ಲರ್ಸ್ ಇದೆ. ಎಪಿಕ್ಸ್ ಅಂತ. ಓಕೆ, ಎಪಿಕ್ಸ್ ಮೀನ್ಸ್ ಇ ಫಾರ್ ಇಮೋಷನಲ್, ಪಿ ಫಾರ್ ಹೀಗೆ ಪ್ರತಿ ಲೆಟರಿಗೂ ಒಂದೊಂದು ಇದು ಫಿಸಿಕಲ್, ಇಂಟೆಲೆಕ್ಚುವಲ್, ಕ್ರಿಯೇಟಿವ್, ಸ್ಪಿರಿಚುವಲ್ ಅಂತ ಒಂದೊಂದು ಹೆಸರು ಕೊಟ್ಟಿದ್ದೇವೆ. ಅದರ ಕೆಳಗೆ ವಾಪಸ್ ಮಕ್ಕಳನ್ನು ಎಂಗೇಜ್ ಮಾಡಿ 5 ಈಸ್ ಬರ್ತದೆ. ಎಂಗೇಜ್, ಎನ್ಕರೇಜ್, ಎನ್ಲಾರ್ಜ್ ಹೇಳಿಕೊಂಡು 5 ಈಸ್ ಬರುತ್ತೆ. ಇದಕ್ಕೆ ಸರಿಯಾಗಿ ಕಲಿಸ್ತಾರೆ ಟೀಚರ್. ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ಕಲಿಸ್ತಾರೆ. ಹೇಗೆ ಅಂದರೆ ಆ 5 ಈಸ್ ಹೇಳಿದೆಲ್ಲ ನಾನು, ಅದು ಅಂದರೆ ಫಸ್ಟಿಗೆ ಟೀಚರ್ಸ್ ಲೆಟರ್ಸ್ ಇಲ್ಲದ್ರೆ ನಂಬರ್ಸ್ ಇಂಟ್ರಡ್ಯೂಸ್ ಮಾಡ್ತಾರೆ.
ಅದಕ್ಕೆ ಸರಿಯಾದ ಆಕ್ಟಿವಿಟೀಸ್ ಇಡ್ತಾರೆ, ಅದನ್ನು ಎಂಡ್ ಮಾಡೋದವರು ಇವ್ಯಾಲ್ಯುವೇಟ್ ಇದರಲ್ಲಿ. ಸೊ ಮಗುವಿಗೆ ಅರ್ಥ ಆಗಿದೆ ಇಲ್ವಾ ಹೇಳೋದು ಇವ್ಯಾಲ್ಯುವೇಷನ್ ಲೆವೆಲಲ್ಲಿ ಸಿಗ್ತದೆ. ಇದು ಒಂದು ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಆಗ ನಾನು ಮೇನ್ಲಿ PG ಗ್ರೂಪ್ ಬಗ್ಗೆ ಹೇಳಿದೆ. ನಮ್ಮ ಹತ್ರ 4 ಕ್ಲಾಸಸ್ ಇದೆ, ಪ್ಲೇ ಗ್ರೂಪ್, ನರ್ಸರಿ, ಯೂರೋ ಜೂನಿಯರ್ ಮೀನ್ಸ್ ನಾವು LKG ಹೇಳ್ತೇವೆ ಕಾಮನ್ ಆಗಿ ಬೇರೆ ಸ್ಕೂಲಲ್ಲಿ, ಇನ್ನೊಂದು ಯೂರೋ ಸೀನಿಯರ್ಸ್. ಈಗ PG ಗ್ರೂಪಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಅಂದರೆ ಫೈನ್ ಮೋಟರ್ ಸ್ಕಿಲ್ ಮತ್ತು ಗ್ರೋಸ್ ಮೋಟರ್ ಸ್ಕಿಲ್ಸ್. ಇದು ಎಲ್ಲ ಕ್ಲಾಸಿಗೂ ಅಪ್ಲೈ ಆಗುತ್ತೆ, ಬಿಕಾಸ್ ದೇರ್ ಮಸಲ್ಸ್ ಆರ್ ವೆರಿ ವೀಕ್. ಟು ಬಿಲ್ಡ್ ದಿಸ್ ಮಸಲ್, ಅದು ಸ್ಟ್ರೆಂತ್ ಬರಲಿಕ್ಕೆ ಮೇಯ್ನ್ಲಿ ಅವರಿಗೆ ಫಸ್ಟಿಗೆ ನಾವು ಬುಕ್ ಪೆನ್ಸಿಲ್ ಕೊಡಲ್ಲ, ಅವರಿಗೆ ಪ್ಲೇ ಡಫ್ ಹೇಳ್ತೇವೆ. ಇದು ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕೂಡ ಮಾಡೋದು ವಿಧಾನ ಇದೆ, ಇಲ್ಲ ಅಂದರೆ ರೆಡಿಮೇಡ್ ಸಿಗುತ್ತೆ. ಮಕ್ಕಳೆಲ್ಲ ಕ್ಲೇ ತಗೊಳ್ತಾರೆ ಆಡಲಿಕ್ಕೆ, ಪ್ಲೇ ಡಫ್ ಹೇಳ್ತಾರೆ. ಅದನ್ನು ಆಟ ಆಡೋದು, ಚಪಾತಿ ಮಿಕ್ಸ್ ಮಾಡಿದಾಗೆ ಮಿಕ್ಸ್ ಮಾಡೋದು, ಆಟ ಆಡೋದು, ಹ್ಯಾಮರ್ ಟೈಪ್ ಎಲ್ಲ ನಮಗೆ ಯೂರೋ ಕಿಡ್ಸ್ ಇಷ್ಟೊಂದು ಟಾಯ್ಸ್ ಕೊಟ್ಟಿದ್ದಾರೆ, ಎಜುಕೇಷನಲ್ ಟಾಯ್ಸ್. ಇಷ್ಟೊಂದು ಟಾಯ್ಸನ್ನು ಇರೋದ್ರಲ್ಲಿ ಈ ಫೈನ್ ಮೋಟರ್ ಸ್ಕಿಲ್ ಇಂಪ್ರೂವ್ ಆಗಲಿಕ್ಕೆ ಬೇಕಾದ ಹ್ಯಾಮರ್ ಟೈಪ್ ಥಿಂಗ್ಸ್ ಇರುತ್ತೆ, ಚಂದಕ್ಕೆ ಹೊಡೆದು ಬಡ್ದು. ಇದೆಲ್ಲ ಯಾಕೆ ಮಾಡ್ತಾರೆ? ಬಿಕಾಸ್ ದೇ ಹ್ಯಾವ್ ಟು ಡೆವಲಪ್ ದೇರ್ ಫೈನ್ ಮೋಟರ್ ಸ್ಕಿಲ್ಸ್. ಬೇರೆನೂ ಇದೆ ಅವರಿಗೆ, ಗ್ರಾಸ್ ಮೋಟರ್ ಸ್ಕಿಲ್ ಡೆವಲಪ್ ಆಗಲಿಕ್ಕೆ ಬೇರೆ ಐಟಮ್ಸು ಇರುತ್ತೆ ಅವರಿಗೆ. ಅವರು ಮೇನ್ಲಿ ಸಾಂಗ್ಸಲ್ಲಿ ಜಂಪ್ ಮಾಡ್ತಾರೆ, ಆಡ್ತಾರೆ, ಇದೆಲ್ಲ ಅವರು ಫುಲ್ ಬಾಡಿ ಮಸಲ್ಸ್ ಇಂಪ್ರೂವ್ ಆಗುತ್ತೆ. ಇಲ್ಲಿ PKG ಅವರು ಖಾಲಿ ಲೆಟರ್ಸಲ್ಲಿ A to Z ಕಲಿತರು, ನಂಬರ್ಸಲ್ಲಿ ಖಾಲಿ 9ವರೆಗೆ ಕಲಿತಾರೆ, 2-3 ಕಲರ್ಸ್ ಕಲಿತಾರೆ, ಸಾಂಗ್ಸ್ ತುಂಬ ಕಲಿತಾರೆ, ನರ್ಸರಿ ರೈಮ್ಸ್. ದಿಸ್ ಇಸ್ ದ ಪ್ಲೇ ವೇ ಮೆಥಡ್, ರೈಟ್? ಬಿಗಿನಿಂಗಲ್ಲಿ ನಾನು ಹೇಳಿದೆ ಯುರೇಕಾ. ದಿಸ್ ಯುರೇಕಾ ಮೀನ್ಸ್ ಹ್ಯೂರಿಸ್ಟಿಕ್ ಆ್ಯಂಡ್ ಯುರೇಕಾ, ಅದು ಕಾಯಿಂಡ್ ವರ್ಡ್. ಅದು ನಿಮಗೆ ಡಿಕ್ಷನರಿಲಿ ಹೋಗೋರು ಸಿಗೋದಿಲ್ಲ. ಇದು ಹಾರ್ವರ್ಡ್ ಯೂನಿವರ್ಸಿಟಿಯವರು ಪ್ರಾಜೆಕ್ಟ್ 0 ಹೇಳಿ, ಇದು ಒಂದು ಸ್ಪೆಷಲ್ ಇನ್ನೋವೇಷನ್, ಅಂದರೆ ಇದೊಂದು ಸೈಂಟಿಫಿಕ್ ಆಗಿ ಸಂಶೋಧನೆ ಮಾಡಿ ಬೆಳೆಸಿರುವಂಥ ಲರ್ನಿಂಗ್ ಇದು ಸೆಂಟರ್ ಇದು. ಓಕೆ, ಆ್ಯಂಡ್ ಇದು ಇಂಟರ್ನ್ಯಾಷನಲ್. ಆ್ಯಕ್ಚುಲಿ ನಾನು ಮೊದಲೇ ಹೇಳಿದಾಗೆ 25 ವರ್ಷಗಳಿಂದ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಮೊದಲೇ ಎಸ್ಟಾಬ್ಲಿಷ್ ಆಗಿದೆ ಇದು. ಅಂದರೆ ಯೂರೋ ಕಿಡ್ಸ್ ಯಾಕೆ ಅಂತ ಪೇರೆಂಟ್ಸ್ ಯಾರಾದರೂ ಕೇಳಿದರೆ ತುಂಬ ಸ್ಕೂಲ್ ಇದೆ ಅಲ್ವಾ, ಯೂರೋ ಕಿಡ್ಸ್ ಯಾಕೆ? ದಿಸ್ ಈಸ್ ವೆರಿ ಸ್ಪೆಷಲ್. ಅಂದರೆ ಆಗಲೇ ನಾನು ಹೇಳಿದಾಗೆ ಸೈಂಟಿಫಿಕಲಿ ಸಂಶೋಧನೆ ಮಾಡಿ ಕ್ರಿಯೇಟ್ ಮಾಡಿರುವಂತಹ ಸ್ಕೂಲ್ ಇದು ಯೂರೋ ಕಿಡ್ಸ್. 500ಕ್ಕೂ ಹೆಚ್ಚು ಸಿಟಿಯಲ್ಲಿ ಇದೆ ಇದು, ಪ್ಲಸ್ 7 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಇದರಲ್ಲಿ ಎಜುಕೇಶನ್ ಪಡೆದಿದ್ದಾರೆ. 70ಕ್ಕೂ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದ ಸ್ಕೂಲ್ ಇದು. ಎಕ್ಸಲೆನ್ಸ್ ಇನ್ ಎಜುಕೇಶನ್ ಇನ್ ಬ್ಯಾಂಗ್ಳೂರ್, ಬಾಂಬೆ, ಚೆನ್ನೈ, ಹೀಗೆ ಬೇರೆ ಬೇರೆ ನಮ್ಮ ಇಂಡಿಯಾದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳು ಪಡೆದಿದ್ದಾರೆ. ನಮ್ಮ ಯೂರೋ ಕಿಡ್ಸ್ NEP-ಗೆ ಅಲೈನ್ ಆಗಿದೆ. ನಮ್ಮ NEP 2020 ಪಾಲಿಸಿ ಇದೆ ಅಲ್ವಾ ಇಂಡಿಯಾದಲ್ಲಿ, ಯಾವುದು ಅದಕ್ಕೆ ಇದು ಕನೆಕ್ಟ್ ಆಗಿದೆ. ಬಿಕಾಸ್ ಖಾಲಿ ಎಜುಕೇಷನ್ ನಮ್ಮ ಇದು ಲೆಟರ್ಸ್ ಅಥವಾ ನಂಬರ್ಸ್, ಕಲರ್ಸ್, ಮ್ಯೂಸಿಕ್ ಇಷ್ಟೇ ಬರಲ್ಲ, ಯೋಗ ಕೂಡ ಮಾಡ್ತಾರೆ. ಈಗ ಇದು ಕಂಪಲ್ಸರಿ ಆಗಿದೆ ಅಲ್ವಾ ನಮ್ಮ ಯೋಗ ಸೆಷನ್. ಸೊ ಯೋಗ ಮಾಡಿಸ್ತಾರೆ, ಎಕ್ಸಸೈಸ್ ಮಾಡಿಸ್ತಾರೆ. ಇದು ಅದಕ್ಕೆ ಯೋಗ ಕಿಡ್ಸ್ ಅಂತಲೇ ಟೈಮ್ ಇದೆ ಅವರಿಗೆ. ಹೊರಗೆ ಬಂದವರು ಮ್ಯಾಟಲ್ಲಿ ಎಕ್ಸಸೈಸ್ ಮಾಡ್ತಾರೆ. ಇನ್ನು ಆಡಿಯೋ ವಿಜುವಲ್ ಏಡ್ ಇದೆ, ನಮ್ಮ ಹತ್ರ TV ಇದೆ. ಟೀಚರ್ಸ್ ಲೆಸನ್ ಪ್ಲಾನಿಗೆ ಸರಿಯಾಗಿ ಹೊರಗೆ ಬಂದು ಆಡಿಯೋ ವಿಜುವಲ್ ತೋರಿಸಿಕೊಂಡು ವಿತ್ ಆ್ಯಕ್ಷನ್ಸ್ ಎಲ್ಲ, ಮ್ಯೂಸಿಕ್ ಆದರೂ ಸ್ಟೋರಿ ಆದರೂ ಏನಿದ್ರು ಅದು ತೋರಿಸ್ತಾರೆ. ಎಲ್ಲ ಟೀಚರ್ಸಿಗೆ ಅವರವ್ರದ್ದೇ ಆದ ಕ್ಲಾಸಲ್ಲಿ PGಯಿಂದ ಹೋದ ಮೇಲೆ ಹೈಯರ್ ಗ್ರೇಡಿಗೆ ಹೋದಾಗ ಇನ್ನೂ ಇಂಟೆನ್ಸ್ ಆಗುತ್ತೆ ಅವರ ಟೀಚಿಂಗ್. ನಾನಾಗೆ ಹೇಳಿದೆ, PKGಯಲ್ಲಿ 3 ಪಿಕ್ಚರ್ಸ್ ಮಾತ್ರ ಒಂದು ಲೆಟರಿಗೆ ತೋರಿಸಿದರೆ, ನಮ್ಮ ನರ್ಸರಿಗೆ ಬಂದಾಗ 6 ಪಿಕ್ಚರ್ಸ್ ತೋರಿಸ್ತಾರೆ ಅದೇ ಲೆಟರಿಗೆ. ಅವರು ಯೂರೋ ಜೂನಿಯರ್ಗೆ ಹೋದ ಮೇಲೆ ಅವರಿಗೆ 9 ಪಿಕ್ಚರ್ಸ್ ತೋರಿಸ್ತಾರೆ. ಅವರು ಯಾವಾಗ ಸೀನಿಯರ್ KGಗೆ ಹೋಗ್ತಾರೆ, ನಾವು ಯೂರೋ ಸೀನಿಯರ್ ಹೇಳ್ತೇವೆ, ಅವರಿಗೆ ಈ ಪಿಕ್ಚರ್ಸ್ ತೋರಿಸುವ ಅಗತ್ಯನೇ ಬೇಡ. ಎಲ್ಲವೂ ಅವರು ನಮ್ಮದು ವಿಜುವಲ್ ಥಿಂಕಿಂಗ್ ಹೇಳಿದೆ ಅಲ್ಲ, ಆಗ ಇನ್ನೊಂದು ಥಿಂಕಿಂಗ್ ರೂಟೀನ್ಸ್ ಲೆವೆಲ್ಗೆ ಬಂದಿರ್ತಾರೆ. ಅವರು ಥಿಂಕ್ ಮಾಡಿ ಕಲಿತು ಯಾವಾಗ ಯೂರೋ ಸೀನಿಯರ್ ಲೆವೆಲ್ಗೆ ಬಂದಿರ್ತಾರೆ, ಇಷ್ಟೊತ್ತಿಗೆ ಅವರಿಗೆ ತುಂಬ ಇಂಟೆನ್ಸ್ ಲರ್ನಿಂಗ್ ಇರ್ತದೆ. ಖಾಲಿ A ಫಾರ್ ಆ್ಯಪಲ್ ಅಥವಾ ಸೌಂಡ್ ಇದ್ದರೆ ಅದು ಆ್ಯಂಟ್ ಅಂತ ಅಲ್ಲ, ಅವರು ಅದರದ್ದು ಬಗ್ಗೆ ವರ್ಡ್ ಮಾಡ್ತಾರೆ, ಸೆಂಟೆನ್ಸ್ ಮಾಡಲಿಕ್ಕೆ ಕಲಿತಾರೆ. ನಂಬರ್ಸ್ ಕೂಡ ಅಷ್ಟೇ, ಅವರು ತುಂಬ ಇಂಟೆನ್ಸ್ ಆಗಿ ಸ್ಟಡಿ ಮಾಡಿ ಅವರು ಯಾವಾಗ ಗ್ರೇಡ್ 1ಗೆ ಹೋಗ್ತಾರೆ ಅವರು ರೆಡಿ ಆಗಿರ್ತಾರೆ. ಗ್ರೇಡ್ 1 ಅಂದರೆ ಯೂರೋ ಕಿಡ್ಸಿಂದ ಹೋಗೋದು ಅಂದರೆ ಅದು ಒಂದು ಸ್ಪೆಷಲ್ ಸ್ಟೇಜ್ ಇರ್ತದೆ. ಮಕ್ಕಳಿಗೆ ಈಸಿ ಆಗ್ತದೆ ಹೋಗುವಾಗ. ಸೆಂಟೆನ್ಸ್ ಬರೀಲಿಕ್ಕೆ ಕಲಿತಾರೆ, ಸೆಂಟೆನ್ಸ್ ರೀಡಿಂಗ್ ಕಲಿತಾರೆ, ಸಣ್ಣ ಸಣ್ಣ ಸ್ಟೋರೀಸ್ ರೀಡ್ ಮಾಡಲಿಕ್ಕೆ ಕಲಿತಾರೆ. ಇದೆಲ್ಲ ನಮ್ಮ ಸ್ಟ್ರಕ್ಚರಲ್ಲಿ ಯೂರೋ ಕಿಡ್ಸಿನವರು
ರೆಡಿ ಮಾಡಿ ಇಟ್ಟಿದ್ದಾರೆ. ಟೀಚರ್ಸ್ಗೆ ಲೆಸನ್ ಪ್ಲಾನ್ಸ್ ಮಾಡಬೇಕು, ಇದೆಲ್ಲ ಕಲಿಸ್ತಾರೆ ಹೇಗೆ, ಲೆಸನ್ ಪ್ಲಾನ್ಸ್ ಮಾಡಬೇಕು. ಯೂರೋ ಕಿಡ್ಸ್ ಅಲ್ಲಿ ಲೆಸನ್ ಪ್ಲಾನ್ ನಮ್ಮ ಆ್ಯಪಲ್ಲಿ ಸಿಗುತ್ತೆ ಟೀಚರ್ಸಿಗೆ. ಬಡ್ಡೀಸ್ ವರ್ಲ್ಡ್ ಅಂತ ಪ್ರತಿಯೊಂದು ಟೀಚರಿಗೆ ಅವರವರ ಕ್ಲಾಸಿನ ಬಡ್ಡೀಸ್ ವರ್ಲ್ಡಿಗೆ ಆಕ್ಸೆಸ್ ಕೊಟ್ಟಿರ್ತೇವೆ. ಮಕ್ಕಳದು ಅಟೆಂಡೆನ್ಸ್ ಆಗಲಿ, ಟೀಚಿಂಗ್ ಲೆಸನ್ ಪ್ಲಾನ್ ಮಾಡೋದಾದ್ರೂ ಏನಿದ್ರು ಅದರಲ್ಲಿರುತ್ತೆ. ಇನ್ನು ಈ ಲೆಸನ್ ಪ್ಲಾನನ್ನು ಅವರು ನೋಟ್ ಮಾಡಿ ಇಟ್ಕೊಳ್ಬೇಕು, ಸುಮ್ಮನೆ ಅದರಲ್ಲಿ ಇದೆ ಅಂತ ಬಿಟ್ಟು ಬಿಡುವಾಗಿಲ್ಲ. ನೋಟ್ ಮಾಡಿಕೊಂಡು ಅವರು ಟಾಯ್ಸ್ ಸೆಕ್ಷನಿಗೆ ಹೋಗಿ ಅರ್ಲಿ ಮಾರ್ನಿಂಗ್ ಸ್ಕೂಲಿಗೆ ಬಂದ ಕೂಡಲೇ ಟಾಯ್ಸ್ ಇವತ್ತಿನ ಲೆಸನಿಗೆ ಏನಿದೆ ಅಂತ ಹೇಳೋದನ್ನು ಅವರು ಮೊದಲಿನ ದಿನ ಅಥವಾ ಅದೇ ದಿನ ಬೆಳಿಗ್ಗೆ ರೆಡಿ ಮಾಡಿ ಬಾಸ್ಕೆಟಲ್ಲಿ ತುಂಬಿಸಿ ಕ್ಲಾಸಿಗೆ ಕೊಂಡೋಗ್ಬೇಕು. ಇದು ವಿಷುವಲ್ ಲರ್ನಿಂಗ್. ಸುಮ್ಮನೆ ಮೊದಲಿನ ಕಾಲದಲ್ಲಿ ಟ್ರೆಡಿಷನಲ್ ಮೆಥಡ್ ಅಲ್ಲ ಟೀಚಿಂಗ್, ಆಕ್ಟಿವಿಟಿ ಬೇಸ್ಡ್ ಹಾಲಿಸ್ಟಿಕ್ ವೇ ಆಫ್ ಲರ್ನಿಂಗ್. ಸೊ ಇವರು ಟೀಚರ್ಸ್ ಎಲ್ಲ ಟಾಯ್ಸ್ ಅನ್ನು ತೋರಿಸಿಕೊಂಡು ಯಾವ ಲೆಸನಿಗೆ ಮ್ಯಾಚ್ ಆಗ್ತದೆ ಅದಕ್ಕೆ ಸರಿಯಾಗಿ ಆಕ್ಟಿವಿಟಿ ಬೇಸ್ಡ್ ಅಲ್ಲಿ ಅವರು ಟೀಚ್ ಮಾಡ್ತಾರೆ. ಇದೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇವಾಗ ಯೂರೋ ಕಿಡ್ಸ್ ಅಲ್ಲಿ ಇವಾಗ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ? ನಮ್ಮ ಸ್ಕೂಲಲ್ಲಿ ಈಗ 33 ಎನ್ರೋಲ್ ಆಗಿದ್ದಾರೆ. ಟೀಚರ್ಸ್ 3 ಜನ ಇದ್ದಾರೆ, 3 ಜನ ಹೆಲ್ಪರ್ಸ್ ಇದ್ದಾರೆ. ಇವಾಗ ಸ್ಟಾರ್ಟ್ ಆಗಿರೋದಷ್ಟೇ, ಹಾಗಾಗಿ ಮಕ್ಕಳೆಲ್ಲ ಹೇಗೆ ಕೇಳ್ತಿದ್ದಾರಾ, ಅವ್ರನ್ನ ಹೆಂಗ್ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಅಂತ? ಈಗ ಸ್ಟಾರ್ಟ್ ಆಗ್ತಾ ಇರೋದಷ್ಟೇ ಅಂತ ಹೇಳಿದ್ರೆ 1 ತಿಂಗಳು ಆಯ್ತು ಆಲ್ರೆಡಿ ಮಕ್ಕಳು ಬರ್ತಾ ಇರೋದು. ಆಲ್ಮೋಸ್ಟ್ ಎವ್ರಿ ಡೇ ಒಂದು ಅಡ್ಮಿಷನ್ ಅಂತ ಹೇಳ್ಬೋದು. ಆ ಟೈಪ್ ಅಡ್ಮಿಷನ್ ಆಗ್ತಾ ಇದೆ. ಎವ್ರೇಜ್ ಆಗಿ 1 ಸ್ಟೂಡೆಂಟ್ ಹೇಳ್ಬೋದು. ಎಕ್ಸಾಕ್ಟ್ಲಿ ಟುಡೇ ಇಸ್ 3rd ಜೂನ್. ಓಕೆ, ನಾವು 4th ಮೇಯಿಂದ ಮೊದಲೇ ಅಡ್ಮಿಷನ್ ತಗೊಳ್ಳಿಕ್ಕೆ ಶುರು ಮಾಡಿತ್ತು. ಸೊ ಅಡ್ಮಿಷನ್ ಪರ್ ಡೇ 1 ಆಗ್ತದೆ ಅಂತ ಎವರೇಜ್ ಆಗಿ ಹೇಳೋದಾದ್ರೆ ಹೇಳ್ಬೋದು. ಇನ್ನು ಈಗ ಮಕ್ಕಳು ಸ್ಟಾರ್ಟಿಂಗಿಗೆ ಬಂದವರು ಡೆಫಿನೆಟ್ಲಿ ವೆಲ್ ಸೆಟಲ್ಡ್. ದೇ ಆರ್ ವೆರಿ ಹ್ಯಾಪಿ ಟು ಕಮ್ ಟು ಸ್ಕೂಲ್. ಡೋರಲ್ಲಿ ಅಮ್ಮ ಫಸ್ಟ್ ಡೇ ಬಿಡುವಾಗ ಇಷ್ಟು ಜೋರಾಗಿ ಕಿರಿಚಿ ಅತ್ತ ಮಗು ಇವತ್ತು ಅಮ್ಮಂಗೆ ಬಾಯ್ ಬಾಯ್ ಹೇಳ್ತಾರೆ ಡೋರಿನ್ಲೇ ಆರಾಮಲ್ಲಿ. ಮಾತ್ರ ಹೊಸತಾಗಿ ನಿನ್ನೆ ಮೊನ್ನೆ ಅಡ್ಮಿಷನ್ ಆದ ಮಕ್ಕಳು ಇನ್ನೂ ಅಳ್ತಾ ಇದ್ದಾರೆ. ಮಾತ್ರ ಡೆಫಿನೆಟ್ಲಿ ಅವರು ಸೆಟಲ್ ಡೌನ್ ಆಗ್ತಾರೆ. ಬಿಕಾಸ್ ಇದು ನಮ್ಮ ಎಕ್ಸ್ಪೀರಿಯನ್ಸ್. ನನಗೆ ಸಾಧಾರಣ 3 ಡಿಕೇಡ್ಸ್ ಎಕ್ಸ್ಪೀರಿಯನ್ಸ್ ಇದೆ ಈ ಎಜುಕೇಷನಲ್ ಅಂದರೆ ಈಗ ಲೆವೆಲಲ್ಲಿ. ಫೌಂಡೇಶನ್ ಸ್ಟೇಜ್ ಟೀಚರ್ ಆಗಿದ್ದೆ ನಾನು ಸೆಂಟರ್ ಹೆಡ್ ಆಗಿ ಇದು ಫಸ್ಟ್ ಟೈಮ್ ಬಂದಿದ್ದೇನೆ. ಬಟ್ ಕಾನ್ಫಿಡೆಂಟ್ಲಿ ಮಾಡ್ಬೋದು ಬಿಕಾಸ್ ಐ ಆಮ್ ಕನೆಕ್ಟೆಡ್ ಟು ದಿಸ್. ಮಕ್ಕಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದು. ಡೆಫಿನೆಟ್ಲಿ ತುಂಬಾನೇ ಇದೆ. ಇಲ್ಲಿರುವಂಥ ಟೀಚರ್ಸ್ಗಳು ಎಕ್ಸ್ಪೀರಿಯನ್ಸ್ ಆಗಿರುವಂಥವ್ರು, ಅದರ ಜೊತೆಗೆ ಕ್ವಾಲಿಟಿ ಆಗಿರುವಂಥ ಎಜುಕೇಶನ್ ಸಿಗ್ತಾ ಇದೆ. ಅದರ ಜೊತೆಗೇನೆ ಮೇನ್ ಆಗಿ ಇಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯ ಸುರಕ್ಷಿತವಾಗಿರುವಂಥ ವ್ಯವಸ್ಥೆ ಕೂಡ ಇದೆ. ಅದ್ರ ಬಗ್ಗೆ ಹೇಳಬೇಕು ನಮಗೆ. ಎಸ್, ಸುರಕ್ಷಿತವಾಗಿ ಅಂದರೆ ನಾವು ಮೇನ್ಲಿ ಹೆಲ್ಪರ್ಸ್ ಇಟ್ಟದ್ದು ಅಲ್ಲದೆ CCTVದು ನಾವು ರೆಡಿ ಇಟ್ಟಿದ್ದೇವೆ. CCTV ಇದೆ ಆಲ್ ದ ಟೈಮ್. ನಾವು ಮಾತ್ರ ಅಲ್ಲ, ನಮ್ಮ ಕಕ್ಕಾಜಿ ಫೌಂಡೇಶನ್ ಲರ್ನಿಂಗ್ನವರಿಗೆ ಕೂಡ ಎಲ್ಲರಿಗೂ CCTV ಆಕ್ಸೆಸ್ ಇದೆ. ಮೇನ್ ಪಾಯಿಂಟ್. ಆ್ಯಂಡ್ ನಾವು ಮೇನ್ ಡೋರೆಲ್ಲ ಲಾಕ್ ಮಾಡಿಯೇ ಇರ್ತೇವೆ ಡೇ ಟೈಮಲ್ಲಿ. ಬೈ ಚಾನ್ಸ್ ಕೂಡ ಮಕ್ಕಳು ಹೊರಗೆ ಹೋಗಬಾರ್ದು. ಓಕೆಯಾ? ಮತ್ತು ನಮಗೆ ಡಾಕ್ಟರ್ಸ್ ಇದು ನಂಬರ್ಸ್ ತೆಕ್ಕೊಂಡಿಟ್ಟಿದ್ದೇವೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಆ್ಯಕ್ಚುಲಿ. ಆ್ಯಂಡ್ ಸಂದೀಪ್ HS ಅವರು ಚೈಲ್ಡ್ ಸ್ಪೆಷಲಿಸ್ಟ್ ನಮ್ಮ ಇದರಲ್ಲಿ ಪ್ರಗತಿ ಹಾಸ್ಪಿಟಲಲ್ಲಿ. ಅವರು ಮಿಸ್ಸಸ್ ಡಾಕ್ಟರ್ ಅನನ್ಯಲಕ್ಷ್ಮಿ. ಅವರು ಈಗ ನನ್ನ ಫ್ರೆಂಡ್ಲಿ ಆಗಿದ್ದಾರೆ. ಬಿಕಾಸ್ ನಾನು ಅವರ ಮಗಳದು ಟೀಚರ್ ಆಗಿದ್ದೆ ವಿವೇಕಾನಂದ ಸೆಂಟ್ರಲ್ ಸ್ಕೂಲಲ್ಲಿ. ಸೊ ಆ ಟೈಮಲ್ಲಿ ನಮ್ಮದು ಬಾಂಡಿಂಗ್ ಬೆಳೆಯಿತು. ಕೇಳ್ಕೊಂಡಾಗ ಅವರು ಖುಷಿಯಿಂದ ನಂಬರ್ ಕೊಟ್ಟು ಶೇರ್ ಮಾಡಿ ಅವರ ಫೋಟೋ ಕಳಿಸಿ ನಮಗೆ ಡಿಸ್ಪ್ಲೇ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ವಿ ಆರ್ ಅಲೌಡ್ ಟು ಕಾಲ್ ದೆಮ್ ಎನಿ ಟೈಮ್. ಸ್ಕೂಲ್ ಅವರ್ಸಲ್ಲಿ ಯಾವಾಗ ಕೂಡ ನಮಗೆ ಪ್ರಾಬ್ಲಮ್ ಉಂಟು, ನಾವು ಅವರನ್ನು ಕಾಲ್ ಮಾಡಿ ಅವರ ಹೆಲ್ಪ್ ತಗೊಳ್ಬೋದು. ಓಕೆ, ಹಾಗೆಯೇ ಕ್ಲಾಸ್ ರೂಮಲ್ಲಿ ಕೂಡ ನೀವು ಇವಾಗ ಮಕ್ಕಳಿಗೆ ಯಾವುದೇ ರೀತಿಯಾದ ಗೋಡೆಗಳಿಂದ ಸಮಸ್ಯೆ ಆಗಬಾರ್ದು ಅನ್ನೋವಂಥ ಉದ್ದೇಶದಿಂದಾಗಿ ಅದ್ರ ಬಗ್ಗೆ ಹೇಳಿ. ಇದ್ರ ಬಗ್ಗೆ ಗೋಡೆಯಲ್ಲಿ ಕಾರ್ನರ್ಸಲ್ಲಿ ಸಾಫ್ಟ್ ಇದು ಫೋಮ್ ಐಟಮ್, ಇದು ನಾವು ಸ್ಪಾಂಜ್ ಟೈಪ್ ಇದು ಕವರ್ ಇಟ್ಟಿದ್ದೇವೆ. ಇನ್ನು ನೆಲದಲ್ಲಿ ಆಡಲಿಕ್ಕೆ ನೀವು ನೋಡಿದಿರಿ, ನೆಲದಲ್ಲಿ ವಿನೈಲ್ ಶೀಟ್ಸ್ ಹಾಕಿದ್ದಾರೆ. ಇದು ಸಾಫ್ಟ್. ಇದರಲ್ಲಿ ಮಕ್ಕಳು ಬಿದ್ದರೆ ಅವರಿಗೆ ತಾಗಲ್ಲ. ಪ್ರತಿಯೊಂದು ರೂಮಲ್ಲಿಯೂ ಡೋರ್ಸ್ ಇದೆ. ಮಕ್ಕಳು ಪಕ್ಕನೆ ಹೊರಗೆ ಆಚೆ ಹೋಗಿ ಏನಾಗಬಾರ್ದು. ಮತ್ತು ವಾಶ್ರೂಮಲ್ಲೆಲ್ಲ ಅಕ್ಕಂದಿರ ಜೊತೆಗೆ ಹೋಗ್ತಾರೆ, ಅವರೇ ಆಗಿ ಹೋಗಲಿಕ್ಕೆ ನಾವು ಬಿಡಲ್ಲ. ಇದು ಒಂದು ಸೇಫ್ಟಿದು ತುಂಬ, ಇಷ್ಟು ಸಣ್ಣ ಮಕ್ಕಳಿಗೆ ಸೇಫ್ಟಿದು ಇಂಪಾರ್ಟೆನ್ಸ್. ಇನ್ನು ನಮ್ಮದು ಫೈರ್ ಡ್ರಿಲ್ ಮಾಡ್ತೇವೆ. ಫೈರ್ ಡ್ರಿಲ್, ಮಾಕ್ ಡ್ರಿಲ್ ಅಂತ ಮಾಡ್ತೇವೆ. ಒಂದು ವೇಳೆ ಫೈರ್ ಆದ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಹೇಗೆ ಇವ್ಯಾಕ್ಯುವೇಟ್ ಮಾಡ್ಬೋದು ಅದರ ಬಗ್ಗೆ ಟ್ರೈನಿಂಗ್. ಓಕೆಯಾ? ಮಕ್ಕಳಿಗೆ ಇವಾಗ ಫುಡ್ ಅಂತ ವಿಚಾರ ಬಂದಾಗ ಇಲ್ಲೇ ಪ್ರಿಪೇರ್ ಮಾಡಿಕೊಡುವಂಥದ್ದ ಇಲ್ಲ ಅವರೇ ತರಬೇಕು ಅನ್ನುವಂಥದ್ದು ಹೇಗೆ ಅಂತ ಅದ್ರ ಒಂದು ಫೆಸಿಲಿಟಿ. ಫುಡ್ ವಿಚಾರದಲ್ಲಿ ಮೇನ್ ಪಾಯಿಂಟ್ ಹೆಲ್ದಿ ಸ್ನ್ಯಾಕ್ಸ್ ಆರ್ ಅಲೌಡ್ ಟು ಈಟ್. ಓಕೆ. ಇನ್ನು
ನಮ್ಮ ಯೂರೋ ಕಿಡ್ಸ್ನವರೇ ಅದಕ್ಕೆ ಒಂದು ಸಿಸ್ಟಮ್ ಹಾಕಿ ಕೊಟ್ಟಿದ್ದಾರೆ. ನೀವು ಈ ದಿನ ಇದು ತಿನ್ಬೋದು, ಉದಾಹರಣೆಗೆ ಈ ದಿನ ನೀವು ಫ್ರೂಟ್ಸ್ ತನ್ನಿ, ನೆಕ್ಸ್ಟ್ ಡೇ ಸ್ನ್ಯಾಕ್ಸ್ ಕಳಿಸಿ, ಲೈಟ್ ಫುಡ್ ಯಾವುದು ಕೂಡ ಕಳಿಸಿ ಅಂತೇಳಿ. ನಾವು ಸ್ಕೂಲಲ್ಲಿ ಯಾವುದು ವ್ಯವಸ್ಥೆ ಮಾಡಲಿಲ್ಲ, ಎಲ್ಲ ಯೂರೋ ಕಿಡ್ಸ್ ಮಾಡ್ತಾರೆ. ಅಥವಾ ಅಪ್ಪ ಅಮ್ಮನಿಗೆ ಫೋರ್ಸ್ ಇಲ್ಲ, ನಾವು ಎಂತ ಹೇಳ್ತೇವೆ ನೀವು ಅದು ನಾವು ಪ್ಯಾರೆಂಟ್ ಹ್ಯಾಂಡ್ ಬುಕ್ ಅಂತ ಕೊಡ್ತೇವಲ್ವಾ, ಅದರ ಜೊತೆಗೆ ಒಂದು ಟೈಮ್ ಟೇಬಲ್ ಕಳಿಸಿರ್ತೇವೆ ಪೇರೆಂಟ್ಸಿಗೆ ಹೆಲ್ಪ್ ಆಗಲಿಕ್ಕೆ. ಅಯ್ಯೋ ನಾನು ನಾಳೆ ನನ್ನ ಮಗುಗೆ ಏನು ಕೊಡಲಿಯಪ್ಪ ಅಂತ ಟೆನ್ಷನ್ ಬೇಡ. ಬಟ್ ಇಟ್ಸ್ ನಾಟ್ ನೆಸೆಸರಿ ಟು ಫಾಲೋ ದ ಸೇಮ್ ಟೈಮ್ ಟೇಬಲ್, ಜಸ್ಟ್ ಒಂದು ಸಜೆಷನ್ ಅಷ್ಟೇ. ಹೆಲ್ದಿ ಸ್ನ್ಯಾಕ್ಸ್ ತರಲಿಕ್ಕೆ ಅವರಿಗೆ ಎನ್ಕರೇಜ್ಮೆಂಟ್, ದೇ ವಿಲ್ ನಾಟ್ ಬ್ರಿಂಗ್ ಎನಿ ಜಂಕ್ ಫುಡ್. ಓಕೆ, ಇವಾಗ ತುಂಬ ಕಿಡ್ಸ್ ಸೆಂಟರ್ಗಳಿದೆ, ಆದರೂ ಕೂಡ ಯೂರೋ ಕಿಡ್ಸಲ್ಲಿ ಬಿಡ್ತಾರೆ ಮಕ್ಕಳನ್ನ. ಹಾಗಾಗಿ ಪೇರೆಂಟ್ಸ್ಗಳ ಕಡೆಯಿಂದ ಫೀಡ್ಬ್ಯಾಕ್ ಹೇಗಿದೆ ಅಂತ? ಪೇರೆಂಟ್ಸ್ ಆರ್ ವೆರಿ ಗ್ರೇಟ್, ದೇ ಆರ್ ವೆರಿ ಹ್ಯಾಪಿ ಟು ಬ್ರಿಂಗ್ ದೇರ್ ಚಿಲ್ಡ್ರನ್ ಹಿಯರ್. ನಿನ್ನೆ ಒಬ್ಬರು ಅಮ್ಮ ಹೇಳಿದರು, ಮೇಡಮ್ ನನ್ನ ಮಗು ಇಂಗ್ಲೀಷ್ ಮಾತಾಡಲಿಕ್ಕೆ ಶುರು ಮಾಡಿದ್ದಾನೆ ಆತ್ರೇಯ ಅಂತ. ಅವ್ರ ಮನೆಗೆ ಹೋಗಿ ಟ್ಯಾಪ್ ಕಮ್ ಗೋ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿದರು ಅಮ್ಮ. ಮತ್ತು ತುಂಬ ಪೇರೆಂಟ್ಸ್ ಯಾವಾಗ ಫಸ್ಟ್ ಡೇ ಅಳ್ತಾರೆ ಅಲ್ಲ, ಅವರಿಗೆ ಟೆನ್ಷನ್ ಆಗ್ತದೆ, ನನ್ನ ಮಗು ಹೇಗಪ್ಪ ಕಂಟಿನ್ಯೂ ಮಾಡ್ತಾರೆ. ಅವರೆಲ್ಲ ಹೇಳಲಿಕ್ಕೆ ಯಾರು ಆಲ್ರೆಡಿ ಒಂದು ತಿಂಗಳು ಮೊದಲೇ ಬರಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಪೇರೆಂಟ್ಸ್ ತುಂಬ ಖುಷಿಯಿಂದ ಇದ್ದಾರೆ. ಅವ್ರ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಅವ್ರ ಫ್ರೆಂಡ್ಸಿದು ಮಕ್ಕಳು ತರಲಿಕ್ಕೆ ಶುರು ಮಾಡಿದ್ದಾರೆ, ಎನ್ರೋಲ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ತುಂಬ ಸಪೋರ್ಟಿವ್, ತುಂಬ ಕೋಆಪರೇಷನ್. ನಾವು ಲಕ್ಕಿ ಟು ಹ್ಯಾವ್ ಸೋ ಕೋಆಪರೇಟಿವ್ ಪೇರೆಂಟ್ಸ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಯೂರೋ ಕಿಡ್ಸ್ ಓಪನ್ ಇರುತ್ತೆ ಹೇಗೆ ಅಂತ? ಯೂರೋ ಕಿಡ್ಸ್ ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ ಓಪನ್ ಇದೆ. ಇನ್ನೂ ಪ್ಲಾನ್ ಮಾಡ್ತಾ ಇದ್ದೇವೆ 6 o'clockವರೆಗೆ. ಆ್ಯಕ್ಚುಲಿ ನಿನ್ನೆಯಿಂದ ನಾವು 6 o'clockವರೆಗೆ ಅಂತಲೇ ಹೇಳ್ಬೋದು, ಬಿಕಾಸ್ ನ್ಯೂ ಸ್ಟೂಡೆಂಟ್ ಇದು ರಿಕ್ವೆಸ್ಟ್ ಇತ್ತು. ಅವರ ಅಮ್ಮ ಬ್ಯಾಂಕಲ್ಲಿದ್ದಾರೆ, ಅವರು ಬರುವಾಗ 6 o'clock ಆಗುತ್ತೆ. ಸೊ ನಿನ್ನೆಯಿಂದ ನಾವು 6 o'clockವರೆಗೆ 9 to 6 ಅಂತಲೇ ಹೇಳ್ತೇನೆ ಓಪನ್ ಇದೆ. ಇನ್ನು ಕ್ಲಾಸ್ ರೂಮ್ PG ಮತ್ತು ನರ್ಸರಿಯವರು 9 to 12 ಅವರ ಟೈಮಿಂಗ್, ಮತ್ತು ಯೂರೋ ಜೂನಿಯರ್ ಅವ್ರದ್ದು 9 to 1. ಯೂರೋ ಸೀನಿಯರ್ ಇನ್ನೂ ಓಪನ್ ಮಾಡಿಲ್ಲ, ನೆಕ್ಸ್ಟ್ ಇಯರಿಗೆ ಖಂಡಿತ ಓಪನ್ ಆಗುತ್ತೆ. ಬಿಕಾಸ್ ದಿಸ್ ಇಯರ್ ಯೂರೋ ಜೂನಿಯರ್ ಚಿಲ್ಡ್ರನ್ ವಿಲ್ ಬಿ ಗೋಯಿಂಗ್ ಟು ಯೂರೋ ಸೀನಿಯರ್ ನೆಕ್ಸ್ಟ್ ಇಯರ್. ಇವಾಗ ಮನೆಯಲ್ಲಿ ಒಂದು ಮಗು ಇದೆ ಅಂತ ಹೇಳಿದಾಗ ತುಂಬಾನೇ ಕೂಗುತ್ತೆ, ಅಳುತ್ತೆ, ಹಠ ಮಾಡುತ್ತೆ ಅಂತ ಹೇಳಿದಾಗ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನಾವು ನೋಡಿದ ಹಾಗೆ ತುಂಬಾ ಮಕ್ಕಳಿದ್ದಾರೆ, ಒಬ್ಬ ಕೂಗೋದನ್ನ ನೋಡಿ ಇನ್ನೊಬ್ಬ ಕೂಗೋದಕ್ಕೆ ಶುರು ಮಾಡ್ತಾನೆ, ಆ ಥರ ಇರುತ್ತೆ. ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಇದೆಲ್ಲವನ್ನ ಅಂತ? ಸೆಪರೇಷನ್ ಆಂಗ್ಸೈಟಿ ಅಂತ ಒಂದು ವರ್ಡ್ ಇದೆ. ಯಾವಾಗ ಮಗು ತನ್ನ ಅಮ್ಮನನ್ನು ಅಗಲಿ ಕಳಿಸ್ಬೇಕಲ್ಲ ಹಿಂದೆ, ಅದು ತುಂಬ ಕಷ್ಟದ ಕೆಲಸ. ಓಕೆ, ಅಳ್ತಾರೆ ಮಕ್ಕಳು, ಆ ಪೇಯ್ನ್ ನಮಗೂ ಆಗುತ್ತೆ. ಪಾಪ ನಾವು ಅಳೋದನ್ನು ನೋಡಬೇಕಲ್ವಾ. ಓಕೆ, ಬಟ್ ವಾಟ್ ಈಸ್ ಅವರ್ ಡ್ಯೂಟಿ? ನಾವು ಅವರಿಗೆ ಪ್ರೀತಿಯಿಂದ ಬೆನ್ನು ತಟ್ಟಿ, ಅವರಿಗೆ ಮಾತಾಡಿ, ಅವರನ್ನು ಸ್ವಲ್ಪ ಹೊತ್ತು ನಾವು ಹೊರಗೆ, ಅಂದರೆ ಅಮ್ಮ ಹೋದರೂ ನಾವು ಈ ರೂಮಲ್ಲೇ ಇಡ್ತೇವೆ. ಟಾಯ್ಸ್ ಬೇಕಿದ್ರೆ ಸ್ವಲ್ಪ ಹೊತ್ತು ಆಡಲಿಕ್ಕೆ ಅವರಿಗೆ, ಅವ್ರದ್ದು ಅಂದರೆ ಸರೌಂಡಿಂಗ್ಸ್ ನೋಡಬೇಕಲ್ವ, ಅವರು ಎನ್ವಿರಾನ್ಮೆಂಟ್ ಅರ್ಥ ಆಗಬೇಕು ಅವರಿಗೆ ಹೇಗಿದೆ, ಹೀಗೆ ನೋಡ್ತಾರೆ, ಹೊರಗೆ ಎಲ್ಲ ನೋಡಿ ಟಾಯ್ಸ್ ಎಲ್ಲ ಆಡಿ ಮತ್ತೆ ಅವರ ಕ್ಲಾಸಿಗೆ ಕರ್ಕೊಂಡು ಹೋಗ್ತೇವೆ. ಕೆಲವು ಮಕ್ಕಳು ಸೆಕೆಂಡ್ ಡೇ ಕೂಡ ನೀವು ಬರುವಾಗ ನೋಡಿದ್ರಿ, ಒಬ್ಬರು ಹೊರಗೆ ಇದ್ರು ಅಲ್ವಾ, ಬಿಕಾಸ್ ಸೆಕೆಂಡ್ ಡೇ ಇನ್ನೂ ಸೆಟಲ್ ಆಗಿಲ್ಲ ಅವರು. ಮತ್ತೆ ಒಳಗೆ ಹೋಗುವಾಗ ಈಗ ಒಳಗೆ ಸರಿ ಇದ್ದಾರೆ, ನಾನೀಗ ಲಾಸ್ಟ್ ಟೈಮ್ ಹೋಗಿ ಬಂದರೆ ಸರಿಯಾಗಿದ್ದಾರೆ. ಮಕ್ಕಳು ಅಳುವಾಗ ನಮಗೆ ತುಂಬ ಕಷ್ಟ ಒಳಗಿಂದ, ಬಟ್ ವಿ ಡೋಂಟ್ ಶೋ ದ್ಯಾಟ್, ತೋರಿಸೋದಿಲ್ಲ. ಮತ್ತು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಮಗೆ ಗೊತ್ತು ಇದು ಬಿಗಿನಿಂಗ್ ಪ್ರಾಬ್ಲಮ್, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಷ್ಟೇ, ಸರಿಯಾಗುತ್ತೆ ಅಂತ ನಮಗೆ ಹೇಗೂ ಗೊತ್ತಿದೆ. ಅದಕ್ಕೆ ಸರಿಯಾಗಿ ಎಕ್ಸಾಂಪಲ್ಸ್ ತುಂಬ ಮಕ್ಕಳಿದ್ದಾರೆ, ಆಲ್ರೆಡಿ ಸೆಟಲ್ ಆಗಿದ್ದಾರೆ. ಈಗ ಹೊಸತ್ತು ಬಂದ ಮಕ್ಕಳು ಸ್ವಲ್ಪ ಅಳ್ತಾ ಇದ್ದಾರೆ, ಸರಿ ಆಗ್ತಾರೆ. ಪೇರೆಂಟ್ಸಿಗೆ ಕೂಡ ಅಶ್ಯೂರ್ ಮಾಡಿದ್ದೇವೆ. ಮಾತ್ರ ಬಿಗಿನಿಂಗಲ್ಲಿ 1 week ನಾವು ತುಂಬ ಅಳುವ ಮಕ್ಕಳನ್ನು 1.5 ಗಂಟೆಯಲ್ಲಿ ಕಳಿಸ್ತೇವೆ. ಇಟ್ಸ್ ನಾಟ್ ಸಜೆಸ್ಟೆಡ್ ಅಲ್ವಾ, ತುಂಬ ಹೊತ್ತು ಅಳ್ತಾ ಇದ್ದಾರೆ ಅಂತಾದರೆ ಅವರಿಗೆ ಒಂದು ಪೇನ್ ಜಾಸ್ತಿ ಆಗಬಾರ್ದು ಮನಸ್ಸಲ್ಲಿ ಅಂತ 1 ವಾರ ನಾವು ಅವರಿಗೆ ಬೇಗ ಕಳಿಸ್ತೇವೆ. ಇವಾಗ ನಮ್ಮ ಪುತ್ತೂರಿನಲ್ಲಿ ಯೂರೋ ಕಿಡ್ಸ್ ಪ್ರೀ ಸ್ಕೂಲನ್ನು ಪ್ರಾರಂಭ ಮಾಡಿದ ಫೌಂಡರ್ ಬಗ್ಗೆ ಮಾತಾಡಬೇಕು, ಅವ್ರ ಬಗ್ಗೆ ಹೇಳಿ. ಇದು ಕಕ್ಕಾಜಿ ಲರ್ನಿಂಗ್ ಫೌಂಡೇಶನ್ ಅಂತ ಯೂರೋ ಕಿಡ್ಸ್, ಅವರು ಯೂರೋ ಕಿಡ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು 4 ಜನ ಇದ್ದಾರೆ. ನಮ್ಮ ಪ್ರೆಸಿಡೆಂಟ್ ಜಯರಾಮ್ ಕಕ್ಕಾಜೆ, ಅವರ ಮಿಸ್ಸೆಸ್ ಮಂಜು ಮೇಡಮ್ ಫ್ರಾಂಚೈಸಿ ತಗೊಂಡಿದ್ದಾರೆ. ನಮ್ಮ ಸರ್ಟಿಫಿಕೇಟ್ ಹೊರಗಿದೆ ಸ್ಕೂಲಿಂದ, ಫ್ರಾಂಚೈಸಿ ಸರ್ಟಿಫಿಕೇಟ್. ಇನ್ನೊಬ್ಬರು ಅವ್ರ ಕಸಿನ್ ಪ್ರಶಾಂತ್ ಮತ್ತು ಅವ್ರ ವೈಫ್ ಸೌಮ್ಯ ಮೇಡಮ್, ಅವರು ಟ್ರಸ್ಟಿ. ಈ ಮಂಜು ಮೇಡಮ್ ಮತ್ತು ಸೌಮ್ಯ ಕೂಡ ಅವರು ಟ್ರಸ್ಟಿ ಇದ್ದಾರೆ ಸ್ಕೂಲಿದ್ದು.
ಓಕೆ, ಇವಾಗ Yes. ಇಷ್ಟೆಲ್ಲ ಫೆಸಿಲಿಟಿ ಇದೆ, ಇಷ್ಟೆಲ್ಲ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಳ್ತಾರೆ ಅಂತ ಹೇಳಿದಾಗ ನಮ್ಮ ಮಕ್ಕಳನ್ನ ಕೂಡ ಇಲ್ಲಿಗೆ ಬಿಡಬೇಕು ಅನ್ನೋಂಥ ಯೋಚನೆ ಇರುತ್ತೆ. ಬಟ್ ತುಂಬಾ ಜನರಿಗೆ ಫೀಸ್ ವೈಸ್ ಹೆಂಗಿರುತ್ತೋ ಅನ್ನೋವಂಥದ್ದು ಇರುತ್ತೆ. Okay. ಹಾಗಾಗಿ ಅದು ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಫೀಸ್ ವೈಸ್ ಪುತ್ತೂರಿನ ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಮ್ಮ ಸರ್ ಅವರು 4 ಜನ ನಾನು ಹೇಳಿದ ಕಕ್ಕಾಜೆ ಫೌಂಡೇಶನ್ ಲರ್ನಿಂಗ್ ಅವರು ತುಂಬ ರಿಯಾಯಿತಿ ಮಾಡಿದ ಫಾರ್ಮೇಟ್ ಇಟ್ಟಿದ್ದಾರೆ. ಈಗ ನಿನ್ನೆ ಒಂದು ಅಡ್ಮಿಷನ್ ಆಯಿತು, ಅವರು ಮಣಿಪಾಲಿಂದ ಬಂದಿದ್ದಾರೆ ಅಂತೆ. ಅವರು ನರ್ಸರಿ ಕ್ಲಾಸಿಗೆ ಅಡ್ಮಿಷನ್ ತಗೊಳ್ಬೇಕಿದ್ರೆ ಅವರು 26,000 ನೋಡಿದರು. ಅವರಿಗೆ ಆಶ್ಚರ್ಯ. ಇನ್ ಮಣಿಪಾಲ್ ಐ ವಾಸ್ ಸಪೋಸ್ ಟು ಪೇ 39,000 ಅಂತ ಹೇಳಿದರು. ನಾನು ಡಿಫ್ರೆನ್ಸ್ ಹೇಳೋದು ನಿಮಗೆ, ಪುತ್ತೂರಿನ ಜನಕ್ಕೆ ಹೆಲ್ಪ್ ಆಗಲಿಕ್ಕೆ ಸರಿಯಾಗಿ ಆಲೋಚನೆ ಮಾಡಿ ಫೀಸ್ ಇಟ್ಟಿದ್ದಾರೆ. ಈಗ ಪ್ಯಾರೆಂಟ್ಸ್ ಫೀಸ್ ಪೇ ಮಾಡಿದರೆ ಅವರಿಗೆ ಇದು ರೆಡಿನೆಸ್ ಕಿಟ್ ಅಂತ ಯೂರೋ ಕಿಡ್ಸ್ನವರೇ ಕಳಿಸ್ತಾರೆ. ಈ ರೆಡಿನೆಸ್ ಕಿಟ್ಟಲ್ಲಿ ಯೂನಿಫಾರ್ಮ್, ಬುಕ್ಸ್, ಥೀಮ್ ಕಿಟ್ ಹೀಗಿರೋದೆಲ್ಲ ಎಲ್ಲವೂ ಜೊತೆಗೆ ಅವರು ಕಳಿಸ್ತಾರೆ. ನಾವು ಯೂಶ್ವಲಿ ಬುಕ್ಸನ್ನೆಲ್ಲ ಸ್ಕೂಲಲ್ಲೇ ಇಡ್ತೇವೆ, ಯೂನಿಫಾರ್ಮನ್ನು ಪ್ಯಾರೆಂಟ್ಸ್ ಕೈಲಿ ಕೊಡ್ತೇವೆ, ಸ್ಕೂಲ್ ಬ್ಯಾಗ್, ಕ್ಯಾಪ್ ಎಲ್ಲ ಜೊತೆಗೆ ಬರೋದನ್ನು ಮನೆಗೆ ಕಳಿಸ್ತೇವೆ. ಸೊ ಇದು ಪ್ಯಾರೆಂಟ್ಸಿಗೆ ಒಳ್ಳೆ ಮೆಸೇಜ್. ಯಾಕೆಂದರೆ ಅವರು ವಾಪಸ್ ಯೂನಿಫಾರ್ಮ್, ವಾಪಸ್ ಬ್ಯಾಗ್, ಸ್ಕೂಲ್ ಬುಕ್ಸ್ ಹುಡುಕಿಕೊಂಡು ಹೋಗಲಿಕ್ಕಿಲ್ಲ. ಎಲ್ಲ ಯೂರೋ ಕಿಡ್ಸ್ನವರು ಸ್ಟ್ರಕ್ಚರ್ ಮಾಡಿ ಸೆಟ್ ಮಾಡಿ ಒಮ್ಮೆ ನಾವು ಅಡ್ಮಿಷನ್ ತೆಕ್ಕೊಂಡ ಮೇಲೆ ಅಡ್ಮಿಷನ್ ಫಾರ್ಮನ್ನು ಆ್ಯಪಲ್ಲಿ ಹಾಕಿದ ಮೇಲೆ ಅವರು ಪ್ಯಾಕ್ ಮಾಡಿ ಕಳಿಸ್ತಾರೆ. ಪ್ರತಿ ಮಗುವಿದು ಪ್ಯಾಕ್ ಬರುತ್ತೆ ಸ್ಕೂಲಿಗೆ. ಅಕಾರ್ಡಿಂಗ್ಲಿ ನಾವು ಯಾವ ಬುಕ್ಸನ್ನು ಸ್ಕೂಲಲ್ಲಿ ಇಡಬೇಕು, ಯಾವುದನ್ನು ಮನೆಗೆ ಕಳಿಸ್ಬೇಕು, ಹೇಗೆ ಟೀಚರ್ಸ್ ನೋಡಿಕೊಂಡು ಹೋಮ್ವರ್ಕ್ ಹೇಗಿರುತ್ತೆ ನೋಡಿಕೊಂಡು ಮನೆಗೆ ಕಳಿಸ್ತಾರೆ. ಒಬ್ಬ ಪೇರೆಂಟ್ ಧೈರ್ಯವಾಗಿ ಪ್ರೀ ಸ್ಕೂಲ್ಗೆ ಬಿಡ್ಬೋದು ಅನ್ನೋವಂಥದ್ದು, ಅದು ಯೂರೋ ಕಿಡ್ಸ್ಗೆ ಬಿಡ್ಬೋದು ಅನ್ನೋವಂಥದ್ದು. ಹಾಗಾಗಿ ಪೇರೆಂಟ್ಸ್ಗೆ ಹೇಳಿ ನಿಮ್ಮ ಮಕ್ಕಳು ಇಲ್ಲಿಗೆ ಬಂದರೆ ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ಸುರಕ್ಷಿತ, ಎಷ್ಟು ಬೆಸ್ಟ್ ಅನ್ನೋದನ್ನು ಹೇಳಿ ಪೇರೆಂಟ್ಸ್ಗೆ. PG ಕ್ಲಾಸ್ ಅಂದರೆ ಬಿಗಿನಿಂಗ್. ನಮ್ಮ ಸ್ಕೂಲಲ್ಲಿ ಇದು ಯಂಗೆಸ್ಟ್ ಚಿಲ್ಡ್ರನ್ ಇರೋದು. ಇನ್ನು PGಯಲ್ಲಿ 2 ವರ್ಷದಿಂದ 3 ವರ್ಷವರೆಗೆ ಇದ್ದಾರೆ. ತುಂಬ ಖುಷಿಯಿಂದ ಇದ್ದಾರೆ. ಟೀಚರ್ಸ್ ಚೆಂದಕ್ಕೆ ನೋಡ್ತಾ ಇದ್ದಾರೆ. ನಮ್ಮ PG ಕ್ಲಾಸಲ್ಲಿ ನಮ್ಮ ಯೂರೋ ಕಿಡ್ಸಿಂದ ಹ್ಯಾಪಿನೆಸ್ ಕಿಟ್ ಬರುತ್ತೆ. ಇದು ಎಲ್ಲ ಕ್ಲಾಸಲ್ಲೂ ಬರುವಂಥದ್ದೇ. ಬಟ್ PG ಕ್ಲಾಸಲ್ಲಿ ಮಕ್ಕಳಿಗೆ ಬುಕ್ಸ್ ಕೂಡ ಇದೆನಾ ಅಂತ ಪ್ಯಾರೆಂಟ್ಸ್ ಕೇಳಿದರೆ ಎಸ್, ನಾಟ್ ಓನ್ಲಿ ದ ಟಾಯ್ಸ್, ಅವರಿಗೆ ಬುಕ್ಸ್ ಕೂಡ ಇದೆ. ಮತ್ತು ಮಕ್ಕಳು ಸ್ಕೂಲ್ ಎನ್ವಿರನ್ಮೆಂಟಿಗೆ ಬಂದ ಮೇಲೆ ಅವರು ಫಸ್ಟಿಗೆ ಸೋಷಲ್ ಆಗಲಿಕ್ಕೆ ಕಲಿತಾರೆ, ಫ್ರೆಂಡ್ಸ್ ಮಾಡ್ಕೊಳ್ತಾರೆ. ಇನ್ನು ಹೇಗೆ ಇರೋದು, ಈಗ ಅವರು ಹೊರಗೆ ಹೋದರು ಅವರು ಹೇಗೆ ಸೋಷಲೈಸೇಷನ್ ಆಗೋದು ಅಂತ ಹೇಳೋದು ವಿಚಾರವನ್ನು ತಾನಾಗಿ ಕಲಿತಾರೆ. ಟೀಚರ್ಸ್ ಹೆಚ್ಚು ಲೆಸನ್ ಅಂತ ಒಂದೊಂದು ಮಗು ಹಿಂಗೆ ಅಂತ ಮಾಡೋದಿಲ್ಲಲ್ಲ, ಮಾಡೋದು ಕ್ಲಾಸಲ್ಲಿ ಅಲ್ವಾ. ಬಟ್ ಡೆಫಿನೆಟ್ಲಿ ಅವರ ವ್ಯೂ ಇರ್ತದೆ, ಪ್ರತಿಯೊಂದು ಮಗುವಿನ ಮೇಲೆ ಅವರ ಅಟೆನ್ಷನ್ ಇರ್ತದೆ. ಇದು ಕಾರಣಕ್ಕೆ ಮಗು ಎಲ್ಲ ವಿಷಯಗಳನ್ನು ಗ್ರಾಸ್ಪ್ ಮಾಡ್ತದೆ. ಚಂದಕ್ಕೆ ಶೇರಿಂಗ್ ಮಾಡಲಿಕ್ಕೆ ಕಲಿತಾರೆ. ಪೆನ್ಸಿಲ್ ಎಲ್ಲ ಇದ್ದರೆ ಇನ್ನೊಬ್ಬರ ಕೈಯಿಂದ ಎಳೆಯುವುದು ಅದೆಲ್ಲ ಸ್ಟಾರ್ಟಿಂಗಲ್ಲಿ ಇರ್ಬೋದು. ಬಟ್ ಆಫ್ಟರ್ ಐ ಕ್ಯಾನ್ ಸೇ ದಟ್ ಎಂಡ್ ಆಫ್ ದ ಇಯರ್ ಮಗು ನಂಬರ್ಸ್ 9ವರೆಗೆ ಕಲಿತಾರೆ. ಮತ್ತು ಎಲ್ಲ ಲೆಟರ್ ಸೌಂಡ್ಸ್ ಕಲಿತಾರೆ, A to Z. ತುಂಬ ನರ್ಸರಿ ರೈಮ್ಸ್ ಕಲಿತಾರೆ. ಚಂದಕ್ಕೆ ಎಲ್ಲರ ಜೊತೆ ಸೇರಿಕೊಂಡು ಆಡಲಿಕ್ಕೆ ಕಲಿತಾರೆ. ಫೈನ್ ಮೋಟರ್ ಸ್ಕಿಲ್ ಇಂಪ್ರೂವ್ ಮಾಡ್ತಾರೆ, ಗ್ರೋಸ್ ಮೋಟರ್ ಸ್ಕಿಲ್ ಇಂಪ್ರೂವ್ ಮಾಡ್ತಾರೆ. ಇಷ್ಟು ನಾನು ಹೇಳ್ಬೋದು. ಖಂಡಿತವಾಗಿ ಪ್ಲೇ ಸ್ಕೂಲಿಗೆ ಕಳಿಸಿದ್ರಿಂದ ತುಂಬ ಕಲಿಯುವಂಥದ್ದು ಇದೆ. ಪ್ಯಾರೆಂಟ್ಸಿಗೆ ವೆಲ್ಕಮ್, ಯಾರು ಕೂಡ ಅಡ್ಮಿಷನ್ ತಗೊಳ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು, ಅದರ ಜೊತೆಗೇ ಇಲ್ಲಿರುವಂಥ ಟೀಚರ್ಸ್ಗಳ ಎಕ್ಸ್ಪೀರಿಯನ್ಸ್ ಏನು ಅನ್ನೋದರ ಬಗ್ಗೆ ಮಾತಾಡೋದು. ನಾನು ಆ್ಯಕ್ಚುಲಿ ಸೌದಿ ಅರೇಬಿಯಾ, ಖತಾರ್, ಸೌದಿ ಅರೇಬಿಯಾದಲ್ಲಿ ಇಂಡಿಯನ್ ಕರಿಕ್ಯುಲಮಲ್ಲಿ ಟೀಚ್ ಮಾಡಿದ್ದೆ 2 ವರ್ಷ. ಅದ್ರ ಮೇಲೆ ಖತಾರಿಗೆ ಹೋದೆವು. ಅಲ್ಲಿ ಹೋದ ಮೇಲೆ ನನಗೆ ಅಮೇರಿಕನ್ ಅಕಾಡೆಮಿ ಅಂದರೆ ಸಮಿತ್ ಅಕಾಡೆಮಿ, ಇನ್ನು ದೋಹಾ ಅಕಾಡೆಮಿ, ಅಫಾಸ್ ಸ್ಕೂಲ್, ಅಫಾಸ್ ಗ್ಲೋಬಲ್ ಸ್ಕೂಲ್ ಇವ್ರದ್ದು ಕಿಂಡರ್ ಗಾರ್ಡನ್ ಸೆಕ್ಷನಲ್ಲಿ ಎಲ್ಲ ಕಡೆಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಸಮಿತ್ ಅಕಾಡೆಮಿ ಅಮೇರಿಕನ್ ಕರಿಕ್ಯುಲಮ್ ಇತ್ತು, ಬಟ್ ಬಾಕಿದ್ದ ದೋಹಾ ಅಕಾಡೆಮಿ, ಅಫಾಸ್ ಎಲ್ಲ ನನಗೆ ಬ್ರಿಟಿಷ್ ಕರಿಕ್ಯುಲಮಲ್ಲಿ ಟೀಚ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದ್ದು. ನಾನು ಇವತ್ತು ಈ ಪೊಸಿಷನಿಗೆ ಬರಲಿಕ್ಕೆ ನನಗೆ ಕಾರಣ ಆಯಿತು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ನಾವು ಇಂಡಿಯನ್ ಹೇಳುವ ಅಲ್ಲಿ ನಾವು ಕತಾರಲ್ಲಿರಬೇಕಿದ್ರೆ ಅದು ಇಂಡಿಯನ್ ಇರ್ಬೋದು, ಇಂಟರ್ನ್ಯಾಷನಲ್ ಡಿಫ್ರೆಂಟ್ ಕಂಟ್ರೀದು ಟೀಚರ್ಸ್ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದು. ಒಟ್ಟಿಗೆ ನನ್ನ
ಸ್ಟೂಡೆಂಟ್ಸಿನ ಪ್ಯಾರೆಂಟ್ಸ್ ಏನು ಮಾಡ್ತಿದ್ರು, ನನಗೆ ಲಕ್ಷ್ಮಿ ಮೇಡಮಿನ ಕ್ಲಾಸಿಗೆ ಕಳಿಸಬೇಕು, ಬಿಕಾಸ್ ಲಾಸ್ಟ್ ಇಯರ್ ನನ್ನ ಮಗು ಲಕ್ಷ್ಮಿ ಮೇಡಮಿನ ಕ್ಲಾಸಲ್ಲಿತ್ತು ಹೇಳೋದು ನನಗೆ ತುಂಬ ಒಂದು ಪ್ರೌಡ್ ಫೀಲಿಂಗ್ ಬರ್ತಿತ್ತು. ಮತ್ತು ಯಾಕೆ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ, ಯಾವ ರೀಸನಿಂಗೆ ಹೇಳ್ತಿದ್ರು ಅಂತ. ಬಟ್ ಗ್ರ್ಯಾಜುವಲಿ ನನಗೆ ಅರ್ಥ ಆಗ್ತಾಯಿತ್ತು, ಬಿಕಾಸ್ ಪ್ಯಾರೆಂಟ್ಸ್ ನನಗೆ ಬಂದು ಹೇಳ್ತಿದ್ರು, ನೀವು ಹ್ಯಾಂಡಲ್ ಮಾಡೋದು ಕ್ರಮ ಮಕ್ಕಳನ್ನು, ನಮಗೆ ನಿಮ್ಮ ಕೈಯಲ್ಲಿ ಮಗುವನ್ನು ಬಿಟ್ಟು ಹೋದ ಮೇಲೆ ನಮಗೆ ಸೇಫ್ ಫೀಲ್ ಆಗ್ತಿತ್ತು ಅಂತ ಹೇಳೋದು. ಇದು ಆಗಿ ನಾವು ಕತಾರಿಂದ 2020ಗೆ ಕೋವಿಡ್ ಟೈಮಲ್ಲಿ ಇಂಡಿಯಾಕ್ಕೆ ಬಂದ ಮೇಲೆ ನಾನು ವಿವೇಕಾನಂದ ಸ್ಕೂಲಿಗೆ 22ಅಲ್ಲಿ ಸೇರಿದ್ದೆ. ಅಲ್ಲಿಯೂ ಅಷ್ಟೇ 3 ವರ್ಷ ಕೆಲಸ ಮಾಡಿ ಪ್ರತಿಯೊಂದು ಪ್ಯಾರೆಂಟ್ಸ್ ಪ್ರೀತಿಯಿಂದ ಶುರುವಿಂದ ಕೊನೆಗೂ ತುಂಬ ರೆಸ್ಪೆಕ್ಟ್ ಕೊಟ್ಟುಕೊಂಡು ಕೋಆಪರೇಟ್ ಮಾಡಿದರು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ನಾನು ಮ್ಯಾನೇಜ್ಮೆಂಟಿಗೂ ಥ್ಯಾಂಕ್ಸ್ ಹೇಳಿದೆ ಅಲ್ಲಿಂದ ಬಿಡಬೇಕಿದ್ರೆ. ಈಗ ಸ್ವಲ್ಪ ಸಮಯ ಹಿಂದೆ ವಾಪಸ್ ಬರ್ತೀರಾ ಅಂತ ಕಾಲ್ ಕೊಟ್ಟಿದ್ದರು. ದೇ ಆರ್ ಗ್ರೇಟ್ ಪೀಪಲ್, ಅವರಿಗೂ ನಾನು ತುಂಬ ಥ್ಯಾಂಕ್ಸ್ಫುಲ್ ಇದ್ದೇನೆ. ಅದೇ ಟೈಮಲ್ಲಿ ನನಗೆ ಇಲ್ಲಿ ಯೂರೋ ಕಿಡ್ಸ್ ಓಪನ್ ಆದ್ದು ಗೊತ್ತಾಯಿತು. ನಾನು ಯೂರೋ ಕಿಡ್ಸ್ ಬಗ್ಗೆ ಸ್ವಲ್ಪ ವೆಬ್ಬಲ್ಲಿ ಸರ್ಚ್ ಮಾಡಿದರೆ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಕತಾರಲ್ಲಿ ಬ್ರಿಟಿಷ್ ಕರಿಕ್ಯುಲಮಲ್ಲಿ ಯಾವ ಟೈಪ್ ಟೀಚ್ ಮಾಡ್ತಾ ಇದ್ದೆ, ಅಲ್ಲಿ ನನಗೆ ಇಂಗ್ಲೀಷಿಗೆ ನಾವು ಜಾಲಿಫೋನಿಕ್ಸ್ ಅಂತ ಒಂದು ಬುಕ್ಸ್ ರಿಸೋರ್ಸಸ್ ಯೂಸ್ ಮಾಡ್ತಾಯಿತ್ತು. ಅಮೇಝಿಂಗ್ ಬುಕ್ಸ್, ಅಮೇಝಿಂಗ್ ರಿಸೋರ್ಸಸ್, ತುಂಬ ಚೆಂದ ಸಿಸ್ಟಮ್ಯಾಟಿಕ್ ಆಗಿ ಟೀಚ್ ಮಾಡಲಿಕ್ಕೆ ನಮಗೆ ಅದು ಹೆಲ್ಪ್ ಆಗ್ತಾ ಇತ್ತು. ಅದೇ ಸ್ವಲ್ಪ ಸಿಸ್ಟಮನ್ನು ನಾವು ವಿವೇಕಾನಂದದಲ್ಲಿ ಕೂಡ ಫೋನಿಕ್ಸ್ ಸಿಸ್ಟಮಲ್ಲೇ ಟೀಚ್ ಮಾಡ್ತಾ ಇತ್ತು. ಇಲ್ಲಿ ಅದೇ ಟೈಪ್ ಅಥವಾ ನಾನು ಇನ್ನೂ ಅಮೇಝಿಂಗ್ ಹೇಳ್ಬೋದು. ಯೂರೋ ಕಿಡ್ಸಲ್ಲಿ ಇಷ್ಟು ಟಾಯ್ಸ್ ಕೊಟ್ಟಿದ್ದಾರೆ, ಎಜುಕೇಷನಲ್ ಟಾಯ್ಸ್ ಮತ್ತು ರಿಸೋರ್ಸಸ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್. ತುಂಬ ಚೆಂದ ಇದೆ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಕಲಿಸೋದಂದರೆ ನನಗೆ ಇಲ್ಲಿ ಬರ್ಬೋದು ಅಂತ ಎಣಿಸಿದೆ. ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ ನೋಡಿಕೊಂಡು ಇವರು ನನಗೆ ಸೆಂಟರ್ದು ಹೆಡ್ಡಾಗಿ ತೆಗೊಂಡ್ರು. ಇನ್ನು ನಾನು ಖುಷಿಯಿಂದ 1 ತಿಂಗಳಾಯ್ತು ಇಲ್ಲಿ ಜಾಯ್ನ್ ಆಗಿ. ಐ ಆಮ್ ಹ್ಯಾಪಿ ಹಿಯರ್. ಇದ್ರ ಮೇಲಿಂದ ನಮಗೆ 3 ಕ್ಲಾಸಲ್ಲಿ 3 ಟೀಚರ್ಸ್ ಇದ್ದಾರೆ. ಅವರು ಕೂಡ ಎಕ್ಸ್ಪೀರಿಯನ್ಸ್ಡ್. ಒಬ್ಬರಿಗೆ ಬೇರೆ ಸ್ಕೂಲಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆ, ಭಾಗ್ಯ ಮೇಡಮಿಗೆ. ಇನ್ನು ಗೌತಮಿ ಮೇಡಮ್ ನರ್ಸರಿ ಟೀಚರ್, ಅವರಿಗೆ ಹೊರಗೆ ಸ್ಕೂಲಿಗೆ ಹೋಗಿ ಹೆಚ್ಚು ಎಕ್ಸ್ಪೀರಿಯೆನ್ಸ್ ಇಲ್ಲದ್ರು. ಶಿ ವಾಸ್ ಹ್ಯಾಂಡಲಿಂಗ್ ಕಿಡ್ಸ್, ಶಿ ವಾಸ್ ಗಿವಿಂಗ್ ಟ್ಯೂಷನ್ ಎಟ್ ಹೋಮ್. ಸಣ್ಣ ಮಕ್ಕಳಿಗೆ ಅವರು ಕೊಡುವ ಪ್ರೀತಿ ನೀವು ನೋಡಿದ್ರಲ್ವ ಆಗ ಹೇಗೆ ಅಂತ, ಹೇಗೆ ಮಕ್ಕಳನ್ನು ಚೆಂದಕ್ಕೆ ರೌಂಡಲ್ಲಿ ಕೂರಿಸಿ ಮಾಡ್ತಾ ಇದ್ದಾರೆ. ಮತ್ತು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯೂರೋ ಕಿಡ್ಸ್ದು ಟೀಚರಿಗೆ ನಮ್ಮ ಯೂರೋ ಕಿಡ್ಸ್ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಮೀ, ನಾವು ಲಾಸ್ಟ್ ವೀಕ್ ಟ್ರೈನಿಂಗ್ ಹೋಗಿತ್ತು. ನಾವು ಮ್ಯಾಂಗ್ಳೂರಲ್ಲಿ ಯೂರೋ ಕಿಡ್ಸ್ ಟ್ರೈನಿಂಗ್ಗೆ ಹೋಗಿತ್ತು. ಇನ್ನು ನಾನು ಜಾಯ್ನ್ ಆಗೋದಕ್ಕೆ ಮೊದಲೇ ಗೌತಮಿ ಮೇಡಮಿಗೆ ತುಂಬ ಟ್ರೈನಿಂಗ್ ಆಗಿದೆ. ಸೊ ಶಿ ಈಸ್ ಆಲ್ರೆಡಿ ಟ್ರೈನ್ಡ್ ಫಾರ್ ಯೂರೋ ಕಿಡ್ಸ್. ಇನ್ನು ರಮ್ಯಾ ಮೇಡಮ್ ಕೂಡ ಮೊನ್ನೆ ಎಲ್ಲರಿಗೆ ಟ್ರೈನಿಂಗ್ ಆಯಿತು ಯೂರೋ ಕಿಡ್ಸ್. ಇದು ಮಾತ್ರ ಯೂರೋ ಕಿಡ್ಸ್ ಅವರು ಬೇರೆ ಬೇರೆ ಟೈಪ್ ಟ್ರೈನಿಂಗ್ ಕೊಡ್ತಾರೆ. ಲೆಸನ್ ಪ್ಲಾನ್ ಮಾಡುವುದು ಟ್ರೈನಿಂಗ್ ಇರ್ಬೋದು, ಟೀಚಿಂಗ್ ಟ್ರೈನಿಂಗ್ ಇರ್ಬೋದು, ಬೇರೆ ಬೇರೆ ಟೈಪ್ ಟ್ರೈನಿಂಗ್ ನಾವು ಅವರು ಹೇಗೆ ನಮಗೆ ಲಿಂಕ್ ಕಳಿಸ್ತಾರೆ. ಅಥವಾ ಮೊನ್ನೆ ನಾವು ಫಿಸಿಕಲ್ ಟ್ರೈನಿಂಗ್ ಇತ್ತು, ನಾವು ಹೋಗಿ ನಮಗೆ ಕಲಿಸಿದರು. ಕೆಲವೆಲ್ಲ ಆನ್ಲೈನ್ ಟ್ರೈನಿಂಗ್ ಇರುತ್ತೆ. ಸೊ ಎಲ್ಲ ಟೀಚರ್ ಟ್ರೈನ್ಡ್ ಇರ್ತಾರೆ. ಪ್ಯಾರೆಂಟ್ಸಿಗೆ ಇದು ಮೇನ್ ಮೆಸೇಜ್. ಪ್ಯಾರೆಂಟ್ಸ್ ಎಣಿಸೋದು ಬೇಡ, ಅವರಿಗೆ ಮಾಂಟೆಸರಿ ಟ್ರೈನಿಂಗ್ ಆಗಲಿಲ್ವಾ, ಅವರಿಗೆ DED ಆಗಲಿಲ್ವಾ, ಡಿಪ್ಲೊಮಾ ಆಗಲಿಲ್ವಾ, ಟೆನ್ಷನ್ ಬೇಡ. ಯೂರೋ ಕಿಡ್ಸ್ ಈಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಬಡಿ. ಅಂದರೆ ಎಲ್ಲ ಮಕ್ಕಳು ಕೂಡ ಇಲ್ಲಿ ಸೇಫ್ ಆಗಿ ಚಂದಕ್ಕೆ ಎಜುಕೇಶನ್ ಪಡಿಬಹುದು. ಇಲ್ಲಿರುವಂಥ ಪ್ರತಿಯೊಂದು ಮಗುವಿಗೆ ಕೂಡ ನೀವು ತಾಯಿ ಆಗಿದ್ದೀರಾ, ಆ ಒಂದು ಅಕ್ಕರೆಯನ್ನು ತೋರಿಸ್ತಾ ಇದ್ದೀರಾ. ನಾವು ಬಂದಾಗಲೂ ನೋಡಿದ್ವಿ, ಬಂದಂಥ ಮಗುವನ್ನು ಟ್ರೀಟ್ ಮಾಡಿರುವಂಥದ್ದು, ಒಳಗಿರುವಂಥ ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು. ಹಾಗಾಗಿ ಪೇರೆಂಟ್ಸ್ಗಳು ಇಷ್ಟು ಒಳ್ಳೆ ಟೀಚರ್ ಇದ್ದಾರೆ, ಹಾಗಾಗಿ ತಾಯಿಯ ರೀತಿಯಾಗಿ ನೋಡ್ಕೊಳ್ತಾರೆ. ಹಾಗಾಗಿ ಧೈರ್ಯವಾಗಿ ಇಲ್ಲಿ ಕಳಿಸ್ಬೋದು ನೀವು. ಅದ್ರ ಜೊತೆಗೇನೆ ಟೀಚರ್ಸ್ ಕೂಡ ಇದ್ದಾರೆ, ಅವರು ಕೂಡ ಹಾಗೇನೆ ಬೆಸ್ಟ್ ಆಗಿದ್ದಾರೆ. ಹಾಗಾಗಿ ಪುತ್ತೂರಿನಲ್ಲಿ ಮಕ್ಕಳನ್ನು ಒಂದು ಪ್ರೀ ಸ್ಕೂಲ್ಗೆ ಸೇರಿಸಬೇಕು ಅಂತ ಹೇಳಿದ್ರೆ ಅದು ಯೂರೋ ಕಿಡ್ಸ್ ಬೆಸ್ಟ್ ಅಂತ ಅನ್ನುವಂಥದ್ದು. 100%. ಓಕೆ, ಹಾಗಾಗಿ ಮೇಡಮ್ ಇಷ್ಟು ಹೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟದ್ದಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ತೆ, ಥ್ಯಾಂಕ್ ಯು. ಮಕ್ಕಳು ಪ್ರೀತಿಯಿಂದ
ಯೋಚಿಸೋದಕ್ಕೆ, ಅನ್ವೇಷಿಸೋದಕ್ಕೆ, ಅದರ ಜೊತೆಗೆ ಉತ್ತಮವಾಗಿರುವಂಥ ಅನುಭವವನ್ನು ಪಡೆಯೋದಕ್ಕೆ ಬೆಸ್ಟ್ ಅಂತ ಹೇಳಿದರೆ ನಮ್ಮ ಪುತ್ತೂರಿನಲ್ಲಿರುವಂತಹ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್. ಇಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಪ್ರತಿಯೊಬ್ಬ ಪೇರೆಂಟ್ಸ್ಗೆ ಕೂಡ ತಮ್ಮ ಮಕ್ಕಳು ಒಂದು ಉತ್ತಮವಾಗಿರುವಂತಹ ಸಂಸ್ಥೆಯಲ್ಲಿ ನಮ್ಮ ಪ್ರೀ ಸ್ಕೂಲನ್ನು ಕಲಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ನಿಮಗೆ ಬೆಸ್ಟ್ ಆಗಿರೋದು ಅಂತ ಹೇಳಿದರೆ ಅದು ಯೂರೋ ಕಿಡ್ಸ್. ಇಲ್ಲಿರುವಂತಹ ಪ್ರತಿಯೊಂದು ಮಕ್ಕಳನ್ನು ನೋಡಿದರೆ ಕೂಡ ನಿಮಗೆ ಇಲ್ಲಿರುವಂತಹ ವ್ಯವಸ್ಥೆಗಳು ಹೇಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಉತ್ತಮವಾಗಿರುವಂತಹ ಪ್ರೀ ಸ್ಕೂಲ್ ಬೇಕು ಅಂತ ಹೇಳಿದರೆ ಇಲ್ಲಿಗೇ ಜಾಯಿನ್ ಮಾಡಿಸಿ. ಈ ಒಂದು ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಲೊಕೇಟ್ ಆಗಿರೋದು ಎಲ್ಲಿ ಅಂತ ಕೇಳಿದರೆ ನಮ್ಮ ಪುತ್ತೂರಿನಲ್ಲಿರುವಂತಹ ದರ್ಬೆಯ ವಿಶಾಲ್ ಮಾರ್ಟ್ನ ಎದುರು ಭಾಗದಲ್ಲಿ ಇರುವಂಥದ್ದು. ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ನಿಮ್ಮ ಮಕ್ಕಳ ಭದ್ರ ಬುನಾದಿಗೆ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಬೆಸ್ಟ್ ಅಂತ ಹೇಳಿದರೆ ಅದು ಯೂರೋ ಕಿಡ್ಸ್. ಇಲ್ಲಿಗೆ ಜಾಯಿನ್ ಮಾಡಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.